ನಮಸ್ಕಾರ ಕರ್ನಾಟಕ. ಮತ್ತೆ ನಿಮ್ಮ ಮನೆಗೆ ಬರ್ತಾ ಇರುವಂಥದ್ದು ಸ್ಪಂದನ ವಾಹಿನಿ ಅರ್ಪಿಸ್ತಾ ಇರುವಂತಹ ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿ ಪ್ರೆಸೆಂಟ್ಸ್ ಕರ್ನಾಟಕಸ್ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ ಸೆಮಿ ಫಿನಾಲೆಯ 2ನೇ ವಾರ ಕನ್ನಡಿಗರ ಹೃದಯವನ್ನು ಗೆಲ್ಲೋದಿಕ್ಕೆ ಬರ್ತಾ ಇರುವಂಥದ್ದು. ಸೊ ಇಲ್ಲಿಯ ತನಕ ನಮ್ಮ ಜೊತೆಗೆ ನಿಂತಹ ಕರುನಾಡಿನ ಎಲ್ಲ ಸಹೃದಯವಂತರಿಗೆ ಮತ್ತೊಮ್ಮೆ ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿ ಆ್ಯಂಡ್ ಸ್ಪಂದನ ವಾಹಿನಿಯ ಪರವಾಗಿ ನಲ್ಮೆಯ ವಂದನೆಗಳನ್ನು ಅರ್ಪಿಸಿಕೊಳ್ಳುತ್ತಾ ಈ ವಾರವನ್ನು ಮತ್ತೆ ಪ್ರಾರಂಭಿಸಬೇಕಿದೆ ಅದೇ ಜೋಶೊಂದಿಗೆ, ಅದೇ ಹುಮ್ಮಸ್ಸಿನೊಂದಿಗೆ. ಮತ್ತೆ ತಡ ಮಾಡ್ದೇನೆ ನಮ್ಮ ಈ ವಾರದ ಮೊದಲನೆಯ ಕಂಟೆಸ್ಟೆಂಟನ್ನು ಪ್ರಾರಂಭಕ್ಕೆ ಕರೆಯೋದಕ್ಕಿಂತ ಮುಂಚೆ ನಮ್ಮ 3 ಜನ ಸ್ಫೂರ್ತಿ ಜಡ್ಜಸ್ಗಳನ್ನು ವೆಲ್ಕಮ್ ಮಾಡಿಕೊಳ್ಬೇಕಿದೆ. ಸೂರಜ್ ಸನಿ ಸರ್ ಒನ್ಸ್ ಅಗೇನ್ ವೆಲ್ಕಮ್, ಆ್ಯಂಡ್ ಸಾಕ್ಷಿ ಮೇಡಮ್ ಮತ್ತೊಮ್ಮೆ ಕರ್ನಾಟಕಸ್ ಬೆಸ್ಟ್ ಡಾನ್ಸರ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಆ್ಯಂಡ್ ಸುಮಿತ್ ಅಮೀನ್ ಸರ್ ನಿಮಗೂ ಕೂಡ ಇವತ್ತಿನ ಸೆಮಿಫಿನಾಲೆಯ ಮಾಸ್ಟರ್ ವಿತ್ ಡಾನ್ಸರ್ನ ರೌಂಡ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ, ಮೊದಲನೆಯ ವಾರದಲ್ಲಿ ಕರ್ನಾಟಕಕ್ಕೆ ಕಿಚ್ಚನ್ನು ಹಚ್ಚಿದ್ರೆ 2ನೇ ವಾರ ಮತ್ತೆ ನಮ್ಮನ್ನು ಗೆಲ್ಲೋದಕ್ಕೆ ಬರ್ತಾ ಇರುವಂತಹ ಮೊದಲನೆಯ ಕಂಟೆಸ್ಟೆಂಟ್. ಸೊ ಕರುನಾಡು ಮತ್ತೆ ತಡ ಮಾಡದೇನೆ ಪ್ರೀತಿಯ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿಕೊಳ್ಳೋಣ. ಆಲ್ರೆಡಿ ಗ್ರೂಪ್ ರೌಂಡ್ ಅಲ್ಲಿ ದಿ ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ಅನ್ನ ಪಡೆದು ತನ್ನ ಮಾಸ್ಟರ್ನ ಜೊತೆಗೆ ಮಾಸ್ಟರ್ ಪೀಸ್ ಪರ್ಫಾರ್ಮೆನ್ಸ್ ಅನ್ನ ಕೊಡೋದಕ್ಕೆ ಬರ್ತಾ ಇರುವುದು ಸಾತ್ವಿ ಶೆಟ್ಟಿ ಫ್ರಮ್ ಉಡುಪಿ. ಮಗುವಾಗಿ ಮಡಿಲಲ್ಲಿ ನಾ ಮಲಗುವ ಆಸೆ, ಮಣ್ಣಲ್ಲಿ ಜೊತೆಯಾಗಿ ನಾ ಸೇರುವ ಆಸೆ, ಆದರೆ ಕ್ಷಮಿಸು ನನ್ನ ಒಲಿಸು. ಹಾಗೆ ಬರಲಿ ಕರ್ನಾಟಕ, ಜೋರಾಗಿ ಚಪ್ಪಾಳೆ ಒಂದ್ಸಾರಿ. ಪರ್ಫಾರ್ಮೆನ್ಸ್ ಗೊತ್ತಿಲ್ಲ, ಮಾಸ್ಟರ್ ಡಾನ್ಸರ್ಸ್ ರೌಂಡಲ್ಲಿ ಎಲ್ಲರೂ ಇಷ್ಟು ರೊಮ್ಯಾಂಟಿಕ್ ಯಾಕೆ ಆಗ್ತಾ ಇದ್ದಾರೆ ಅಂತಲೇ ಗೊತ್ತಿಲ್ಲ. ಇದು ಕಂಟೆಸ್ಟೆಂಟ್ಗಳ ಪ್ರಾಬ್ಲಮ್ ಅಲ್ವೇ ಅಲ್ಲ, ನಮ್ಮ ಮಾಸ್ಟ್ರು ಎದೆಯೊಳಗಿದ್ದಂತಹ ಕಿಚ್ಚು ಇವತ್ತು ಹೊರಗಡೆ ಬರ್ತಾ ಇದೆ. ಆ್ಯಕ್ಚುಲಿ
ನಮ್ಮ ಮಾಸ್ಟರ್ಗಳಿಗೆ ಸ್ಟೇಜ್ ದೇವರಾಣೆ ಸಿಗೋದಿಲ್ಲ. ಹಿಂದ್ಗಡೆ ಕುಂತ್ಕೊಂಡು ಮಕ್ಕಳಿಗೆ ಬೈದು ಆಚೆ ಕಡೆ ಕಿರ್ಚಿ ಈಚೆ ಕಡೆ ಕಿರ್ಚಿ ಆಚೆ ಕಡೆ ಪರ್ಫಾರ್ಮೆನ್ಸ್ಗೆ ಏನಾದರೂ ಅಪ್ಪಿ ಹಾಳಾದರೆ ಭಗವಂತ ಕೊಟ್ಟಿರುವಂತಹ ಸಂಸ್ಕೃತ ಭಾಷೆಯಲ್ಲೇ ಬೈದು ಅಭ್ಯಾಸ ಆಗಿರೋರಿಗೆ ಇವತ್ತು ಡೈರೆಕ್ಟಾಗಿ ಸ್ಟೇಜ್ ಮೇಲೆ ಹಳೇ ಲವ್ವರ್ಗಳನ್ನು ನೆನಪು ಮಾಡ್ಕೊಂಡು ಆ ಫೀಲಲ್ಲಿ ಅಲ್ದಾಡೋ ಮಜಾ ಇದೆಯಲ್ವ, ಅದು ಎಲ್ಲೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಸಾತ್ವಿ ಜೊತೆಗೆ ಶಶಿ ಮಾಸ್ಟರ್ ಕೂಲಾಗಿ ಪರ್ಫಾರ್ಮ್ ಮಾಡಿದರು. ನಾನು ಯಾವಾಗಲೂ ಶಶಿ ಮಾಸ್ಟರ್ ಡ್ಯಾನ್ಸ್ ಮಾಡೋದನ್ನು ತುಂಬ ರೇರ್ ಆಗಿ ನೋಡಿದಾಗ ತುಂಬಾ ಖುಷಿ ಆಯಿತು. ಸೊ ಪರ್ಫಾರ್ಮೆನ್ಸ್ ನಾನು ಖಾಲಿ ನಿಮ್ಮ ಫ್ರೆಂಡ್ ಆಗಿ ನಿಮ್ಮ ವೆಲ್ ವಿಷರ್ ಆಗಿ ಎಂಜಾಯ್ ಮಾಡ್ತಾಯಿದ್ರೆ, ಸೊ ನಮ್ಮ ಒರಿಜಿನಲ್ ಪ್ಲ್ಯಾಟ್ಫಾರ್ಮಲ್ಲಿ ಹೆಂಗಿತ್ತು ಅಂತ ಹೇಳಿ ಸಾಕ್ಷಿ ಮೇಡಮ್. ನನಗೇನು ಅನಿಸುತ್ತೆ ಅಂದರೆ ಸಾತ್ವಿ ಇಸ್ ಅ ವೆರಿ ಸ್ಟ್ರಾಂಗ್ ಪರ್ಫಾರ್ಮರ್ ಅನಿಸುತ್ತೆ. ಥ್ಯಾಂಕ್ ಯು ಮ್ಯಾಮ್. ಅವ್ರಿಗೆ ಏನು ಕೊಡ್ತಾರೆ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ. ಆ್ಯಂಡ್ ಲಿಫ್ಟ್ಸ್ ಆ್ಯಂಡ್ ಟ್ರಿಕ್ಸ್ ಬಗ್ಗೆ ಹೇಳೋದಾದರೆ ವಾವ್ 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 ಎಷ್ಟು ವಾವ್ ಹೇಳಿದ್ರು ಸಾಲದು. ಅಂದರೆ ಅಷ್ಟು ನೀಟಾಗಿ ಸೇಫಾಗಿ ಹ್ಯಾಂಡಲ್ ಮಾಡಿದ್ದೀರಾ ಸಾತ್ವಿನ. ಸೊ ಕುಡೋಸ್ ಫಾರ್ ದ್ಯಾಟ್. ಆ್ಯಂಡ್ ಸಾತ್ವಿ ಎಕ್ಸ್ಪ್ರೆಷನ್ಸ್, ಏನಮ್ಮ ಎಕ್ಸ್ಪ್ರೆಷನ್ಸ್ ಅದು, ಮೈ ಗಾಡ್, ತಿಂದು ಹಾಕ್ಬಿಟ್ಟೆ. ಏನು ಒಂದು ಬೀಟು ಬೀಳಲಿಲ್ಲ, ಎಲ್ಲದಕ್ಕೂ ಒಂದೊಂದು ಎಕ್ಸ್ಪ್ರೆಷನ್. ಹಿಂಗೆ ಮಾಡಿದ್ರೆ ಒಂದು ಎಕ್ಸ್ಪ್ರೆಷನ್, ಹಂಗೆ ಮಾಡಿದ್ರೆ ಒಂದು ಎಕ್ಸ್ಪ್ರೆಷನ್ ನೋಡೋದ, ಡಾನ್ಸ್ ನೋಡೋದ, ಏನು ನೋಡೋದಂತಲೇ ಅಷ್ಟೊಂದು. ಶಿ ಈಸ್ ಲೈಕ್ ಸರ್ವ್ಡ್ ಇಟ್, ಪ್ಲೇಟಲ್ಲಿ ಹಾಕಿ ತೊಗೊಳ್ಳಿ, ಏನು ಬೇಕು ತೊಗೊಳ್ಳಿ ಅನ್ನೋ ಥರ. ಸೊ ಇಟ್ ವಾಸ್ ದ್ಯಾಟ್ ಗುಡ್. ಆ್ಯಂಡ್ ಒಂದು ಡ್ಯುಯೆಟ್ ಡಾನ್ಸ್ಗೆ ಕೆಮಿಸ್ಟ್ರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಕೆಮಿಸ್ಟ್ರಿ ನಿಮ್ಮಿಬ್ಬರಲ್ಲಿ ತುಂಬ ಮುದ್ದಾಗಿ ಎದ್ದಾಗಿ ಕಾಣಿಸ್ತಾ ಇತ್ತು. ಸೊ ಹೈಲೈಟ್ ಅಂದರೆ ನನಗೆ ಅದೇ ಅನಿಸಿದ್ದು, ಮುದ್ದಾಗಿರೋ ಕೆಮಿಸ್ಟ್ರಿ ಇದೆ ನಿಮ್ಮಿಬ್ಬರ ಮಧ್ಯ. ಸೊ ಲೈಫ್ ಲಾಂಗ್ ಹಾಗೆ ಇರಲಿ ಅಂತ ಕೇಳ್ಕೊತೀನಿ. ಆಲ್ ದ ವೆರಿ ಬೆಸ್ಟ್. ಓಕೆ, ಸೂರಜ್ ಸನಿಲ್ ಸರ್. ಹಾಯ್ ಸಾತ್ವಿ. ಹಾಯ್ ಸರ್. ನಾನು ಸಾತ್ವಿಗಿಂತ ಮೊದಲು ನನಗೆ ಇವತ್ತು ಸ್ಟಾರ್ ಆಫ್ ದಿ ಪರ್ಫಾರ್ಮರ್ ನಿಮ್ಮ ಮಾಸ್ಟರ್, ಸೂಪರ್ ಆಯಿತು. ಓಕೆ, ಶಶಿ ಮಾಸ್ಟರ್, ನನಗೆ ಹೇಳಿ, ಎಷ್ಟು ಸಮಯದ ನಂತರ ನೀವು ಈ ಥರ ರಿಯಾಲಿಟಿ ಶೋ ಅಲ್ಲಿ ಪರ್ಫಾರ್ಮ್ ಮಾಡ್ತಿದ್ದೀರಾ ಅಥವಾ ಫಸ್ಟ್ ಟೈಮ್? 5 years ಮೇಲೆ. 5 years ನಂತರ ವೇದಿಕೆ? ಹಾಂ, 5 years ಮೇಲೆ ಸ್ಟೇಜ್ ಶೋ ಅದೇ ಫಸ್ಟ್ ಇದೀಗ. ಓಕೆ, 5 years ಗ್ಯಾಪ್ ತೊಗೊಂಡಿದ್ದೀರಾ. ಹೆಂಗೆ ಅನಿಸ್ತು ಇವತ್ತು ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ? ಅದೇ ತುಂಬ ಟಯರ್ಡ್ ಆಗ್ತದೆ, ಆಗೋದಿಲ್ಲ. ಖುಷಿ ಆಗಿಲ್ಲ? ಹಾಂ, ಖುಷಿ ಆಯ್ತು ಸರ್. ಖುಷಿ ಆಯ್ತು. ಆ್ಯಕ್ಚುಲಿ ನೀವು ಪರ್ಫಾರ್ಮ್ ಮಾಡಿದಾಗ ನಾನು ರಿಯಾಲಿಟಿ ಶೋ ಅಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಮುಂದೆ ಜಿ ಕನ್ನಡ ಕುಣಿಯೋಳ ಭಾರತದಲ್ಲಿ ಮಾಡಿದ್ದೆ, ಅದು ನೆನಪಾಯಿತು. ಮತ್ತು ನನಗೆ ಬೈಕ್ ಆಕ್ಸಿಡೆಂಟ್ ಆಗಿತ್ತು. ಸೊ ಒಂದು ಕೈಯಲ್ಲಿ ಬ್ಯಾಂಡೇಜ್ ಹಾಕಿ ಫ್ರ್ಯಾಕ್ಚರ್ ಆಗಿ ಚಿನ್ನಿ ಪ್ರಕಾಶ್ ಮಾಸ್ಟರ್ ಅವ್ರ ಮುಂದೆ ಪರ್ಫಾರ್ಮ್ ಮಾಡಿ ಎಲ್ಲ ನೆನಪಾಯಿತು. ಅದು ನನಗೆ ರೀಕಾಲ್ ಒಂದು ಸಿಚುವೇಶನ್. ಥ್ಯಾಂಕ್ ಯು ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ ನೆನಪು ಮಾಡಿಸಿದ್ದಕ್ಕೆ. ಆ್ಯಂಡ್ ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಬರೋದಾದರೆ ವಂಡರ್ಫುಲ್ ಕೊರಿಯೋಗ್ರಫಿ, ವಂಡರ್ಫುಲ್ ಟೆಕ್ನಿಕ್ನ ಯೂಸ್ ಮಾಡಿದ್ದೀರ ಲಿಫ್ಟ್ಸಲ್ಲಿ. ಎಲ್ಲೂ ಒಂದು ಡ್ಯುಯೆಟ್ ಪರ್ಫಾರ್ಮೆನ್ಸ್ ಅಂತ ಆಗಲಿಲ್ಲ. ನನಗೆ ಹೇಗೆ ಅನಿಸ್ತಂದರೆ, ಆ್ಯಕ್ಚುಲಿ ಗುರು ಮತ್ತು ಶಿಷ್ಯರು ಒಂದು ಒಳ್ಳೆ ಕಾಂಪಿಟೇಷನ್ ನಾವು ಕೊಡಬೇಕು, ಚೆನ್ನಾಗಿ ಮಾಡಬೇಕು ಅನ್ನೋದು ಎದ್ದೆದ್ದು ಕಾಣ್ತಿತ್ತು. ಆ್ಯಂಡ್ ಡೆಫಿನೆಟ್ಲಿ ನೀವು ನಮ್ಮ ಮನೆಗೆ ಇವತ್ತು ಕರ್ಕೊಂಡು ಹೋಗೋದೆ ನಾನು ಫಿಕ್ಸ್ ಮಾಡಿದ್ದೇನೆ. ಓಕೆ, ಇದು ದೊಡ್ಡ ಮಾತಾಗುತ್ತೆ. ನನಗೆ ಮಗಳು ಸಿಕ್ಕಿದ್ರೆ ಈ ಥರ ಡ್ಯಾನ್ಸರ್ ಆಗಬೇಕಂತ ಒಂದು ದೊಡ್ಡ ಇದು. ಸೊ ಆಲ್ ದ ಬೆಸ್ಟ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸುಮಿತ್ ಸರ್. ಸಾತ್ವಿ. ಎಸ್ ಸರ್. ಎಸ್, ಆ್ಯಂಡ್ ಶಶಿ ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಎಸ್, ಇವತ್ತು ಡಾನ್ಸ್ ವಿತ್ ಮಾಸ್ಟರ್ ಅಲ್ವಾ, ಸೊ ಸ್ವಲ್ಪ ಅವರನ್ನು ಪ್ರೈಸ್ ಮಾಡುವ ಅಲ್ವಾ. ಎಸ್, ಲವ್ ಇದೆ ಸರ್ ನಿಮಗೆ? ನಾವು ಇದ್ದದೆಲ್ಲ ಬ್ರೇಕಪ್ ಆಗಿದೆ ಸರ್. ಬಿಡಿ, ಈ ಪರ್ಫಾರ್ಮೆನ್ಸ್ ಆದಮೇಲೆ ಹೊಸ ಸಿಗ್ತಾರೆ, ಪಕ್ಕ ಸಿಗ್ತಾರೆ. ಆ ಫೀಲ್ ಆಶೀರ್ವಾದ ಸದಾ ಇರುತ್ತೆ. ಇಲ್ಲಿ ಹೇಳಿದ್ದು ಕೇಳಿದ್ದು ಎಲ್ಲವೂ ಸತ್ಯವಲ್ಲ, ನೆನಪಿರಲಿ. ಇಲ್ಲ ಸರ್, ಆ ಫೀಲ್ ಇತ್ತು ನಿಮ್ಮಲ್ಲಿ, ಆ ಹೀರೋ ಫೀಲ್ ಇತ್ತು, ಕೆಮಿಸ್ಟ್ರಿ ಇತ್ತು, ತುಂಬ ಚೆನ್ನಾಗಿತ್ತು. ಆ ಲಿಫ್ಟ್ಸ್ ಅಷ್ಟು ರಿಸ್ಕಿ ಲಿಫ್ಟನ್ನು ಅಷ್ಟು ಈಸಿಯಾಗಿ ಮಾಡಿಬಿಟ್ರಿ. 2-3 ಅಂತ ಲಿಫ್ಟ್ ಒಂದು ನಾನು ನೋಡೇ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಮತ್ತೆ ಸಾತ್ವಿ, ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ್ದೇನೆ ಯು ಆರ್ ಅ ಸ್ಟಾರ್ ಪರ್ಫಾರ್ಮರ್ ಅಂತ. ಎಸ್, ಅದನ್ನು ನೀವು ಪದೇ ಪದೇ ಪ್ರೂವ್ ಮಾಡ್ತಿದ್ದೀರಾ ಯಾಕಂತ. ಎಸ್, ಯು ಆರ್ ಅ ಸ್ಟಾರ್ ಪರ್ಫಾರ್ಮರ್. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಓಕೆ, ಮತ್ತೆ ರಿಯಾಲಿಟಿ ಶೋಗಳಲ್ಲಿ ಮಾಸ್ಟರ್ ವಿತ್ ಡಾನ್ಸರ್ಗಳು ನಡೀತಾ ಇರಲಿ. ನಿಮ್ಮೊಳಗಿನ ಕಿಚ್ಚು ಆವಾಗವಾಗ ಹೊರಗೆ ಬರ್ತಾ ಇರಲಿ. ಪ್ರೇಮ ನಿವೇದನೆಗೆ ಬೇರೆ ವಾಟ್ಸಪ್ ಎಲ್ಲ ಯೂಸ್ ಮಾಡೋದು ಬೇಡ. ಇನ್ನೊಂದು ರಿಯಾಲಿಟಿ ಶೋ ಸ್ಟೇಜಸ್ ಸಾಕು ಅನ್ಸುತ್ತೆ. ವಿಶ್ ಯು ಆಲ್ ದ ಬೆಸ್ಟ್ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸಾತ್ವಿ, ಮಾಸ್ಟರ್ನ ಮತ್ತೆ ಡಾನ್ಸ್ ಮಾಡಿಸಿದ್ದಕ್ಕೆ. ಥ್ಯಾಂಕ್ ಯು. ವಿಶ್ ಯು ಆಲ್ ದ ಬೆಸ್ಟ್ ರಿಸಲ್ಟ್.
ಇದು ಟ್ವಿಸ್ಟರ್ಸ್ ಡಾನ್ಸ್ ಅಕಾಡೆಮಿ ಮೂಡಬಿದ್ರೆ ಹಾಗೆಯೇ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೆಮಿ ಫಿನಾಲೆ. ಸೊ ಸೆಮಿ ಫಿನಾಲೆ ನಡೀತಾ ಇದೆ, ಈಗ ಡ್ಯುಯೆಟ್ ರೌಂಡ್ ನಡೀತಾ ಇದೆ. ಕೊರಿಯೋಗ್ರಾಫರ್ ಹಾಗೇನೆ ಕಂಟೆಸ್ಟೆಂಟ್ಗಳ ಮಧ್ಯೆ ಜಿದ್ದಾಜಿದ್ದಿ ಕೂಡ ನಡೀತಾ ಇದೆ. ಸೊ ಕಾರ್ಯಕ್ರಮ ಮುಂದುವರಿಬೇಕಾದ್ರೆ ನಮಗೂ ಕೂಡ ಸ್ವಲ್ಪ ರೆಸ್ಟ್ ಬೇಕೇ ಬೇಕು. ಇದೀಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳುವಂತಹ ಹೊತ್ತು. ಸೊ ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ತಮ್ಗೆಲ್ರಿಗೂ ಕೂಡ ಸ್ವಾಗತ. ಇದು ನಮ್ಮ ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಹಾಗೆಯೇ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೆಮಿ ಫಿನಾಲೆ, ಅದರ ಜೊತೆಗೆ ಡ್ಯುಯೆಟ್ ರೌಂಡ್ ಕೂಡ ನಡೀತಾ ಇದೆ. ಸೊ ಕಾರ್ಯಕ್ರಮ ಸಕ್ಸಸ್ ಆಗಬೇಕಾದ್ರೆ ಅದಕ್ಕೆ ಕಾರಣೀಕರ್ತರು ನಮ್ಮ ಸ್ಪಾನ್ಸರ್ಸ್. ಈ ಒಂದು ಕಾರ್ಯಕ್ರಮದ ಸ್ಪಾನ್ಸರ್ಸ್ ಆಗಿರುವಂತಹ ಹನ್ಸಿ ಗೋಲ್ಡನ್ ಡೈಮಂಡ್ಸ್ ಹಾಗೆಯೇ ಸುಧಾ ಜುವೆಲ್ಲರ್ಸ್ ಆಗಿರ್ಬೋದು, ಹಾಗೆಯೇ ಈ ಒಂದು ಕಾರ್ಯಕ್ರಮದ ವೆನ್ಯೂ ಪಾರ್ಟ್ನರ್ ಆಗಿರುವಂತಹ ನಮ್ಮ ಸೃಷ್ಟಿ ಗಾರ್ಡನ್ ಆಗಿರ್ಬೋದು, ಹಾಗೆಯೇ ವಿಜಯ ಸೌಂಡ್ಸ್ ಆ್ಯಂಡ್ ಲೈಟ್, ಟೋನಿ ಎಸ್ಟೇಟ್, ಕಾಸ್ಟ್ಯೂಮ್ ಕಾಟೇಜ್ ಮಂಗಳೂರು, ತಮ್ಗೆಲ್ರಿಗೂ ಕೂಡ ಧನ್ಯವಾದಗಳು. ಮುಂಚಿನ ಸ್ಪರ್ಧಿ ನಮ್ಮ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ ಸೀಸನ್ 1ರ ಡ್ರಾಮಾ ಕ್ವೀನ್, ಮಾತಿನೊಂದಿಗೆ ಹೃದಯವನ್ನು ಗೆಲ್ಲುವಂತಹ ಮಾತಿನ ಪಟಾಕಿ ಸಾಕ್ಷಿ ಫ್ರಮ್ ಹುಬ್ಬಳ್ಳಿ. ಎಂತ ಮಾರ್ಯ, ಒಂದು ವಿಷಯ ಗೊತ್ತುಂಟ ನಿಮಗೆ? ನಮ್ಮ ಮೂಡು ಬಿದ್ರೆಯಲ್ಲಿ ಒಂದು ಸಖತ್ತಾಗಿ ಮೀನುಂಟಂತೆ. ಬನ್ನಿ ಬಲೆ ಹಾಕುವ. ಗಟ್ಟದ ಹಂಚಿದ ತೆಂಕಾಯಿ ಬತ್ತು ತೂಯೆ ಅಲೆನ ತೆಲ್ಕೆದ ಪೊರ್ಲುಗು ತಾದಿನಾಡಿಯೇ
ಮರುಭೂಮಿಯಲ್ಲಿ ಹೆಜ್ಜೆಯ ಗುರುತು ಆ ಗುರುತೇ ನಿನ್ನಯ ನೆರಳ ಮನಸ ಬಿಚ್ಚಿಟ್ಟವನ ಬರೆಯಲು ಮೌನದ ಕವನ ಪದಗಳೇ ಇಲ್ಲದ ಸಾಲ ಇಳಿಸಲು ಹಾಳೆಯ ಬೇಡ ಸೇರಲು ರಂಗು ಮಾಸಿತು ಶಾಹಿಯ ಗೀಚಲು Drop the bass line. ಸಮಯ ಸಾಗುವ ಗತಿಯ ತಡೆಯುವ ಪರಿಯ ನಾ ಕಾಣೆನು ಸೆಳೆವ ಸನಿಹದ ಕ್ಷಣವ ಮೌನದ ಸ್ವರವ ಕೂಡಿಡವೇನೋ ಎಂತ ಮಾರ್ಯ ಇದು ನಾವು ಮೂಡ್ಬಿದ್ರೆ ಮೀನು ಸಿಗುತ್ತೆ ಅಂದ್ರೆ ಎಂತ ಮಾರ್ಯ ಮುಂಬೈ ಮೀನು ಸಿಕ್ತು ಎಂತ ಸಾವು ಎಂತ ಮಾರೆ ಎಂತ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಥ್ಯಾಂಕ್ಸ್. ಎಸ್, ಈಗ ನಮಗೆಲ್ಲ ಚೆನ್ನಾಗಿತ್ತು. ಈಗ ನಮ್ಮ ಜಡ್ಜಸ್ಗೆ ಎಂಚೆ ಇತ್ತುಂಡು ಅನ್ನೋದನ್ನು ಕೇಳುವಂಥ ಹೊತ್ತು. ಸೊ ಹುಬ್ಳಿ ಅಲ್ವಾ, ಸೊ ಹುಬ್ಳಿಯಿಂದ ಇದು ಮ್ಯಾಂಗ್ಳೂರು ಲ್ಯಾಂಗ್ವೇಜ್ ಸ್ಲ್ಯಾಂಗ್ ಇರುವಂಥ ಸಾಂಗ್. ಫಸ್ಟ್ ಈ ಸಾಂಗ್ ಯಾಕೆ ಸ್ಪೆಷಲಿ ಕೋಸ್ಟಲ್ ಅಂತ ಹೇಳಿಯಾ? ಅದು ಇದೇ ಊರಿಂದಲ್ಲ. ಹಾಂ, ಅದು ಇರೋ ಊರಿಂದಲ್ಲ. ಹಾಂ, ಮತ್ತೆ ಅದ್ರ ಸಂಬಂಧ ಡ್ಯಾನ್ಸ್ ಇದನ್ನ ಮಾಡಿದ್ದು ಚಲೋ ಕಾಣ್ತೈತೆ ಅಂತ ಹೇಳಿ. ಓ, ಅದಕ್ಕೆ ಎಂಚಿನ ಮಾರ ಎಂತ ಮಾರೆ. ಓಕೆ, ಎಂತ ಮಾರೆ ಸೂರಜ್ ಸರ್, ಹೆಂಗೆ ಅನ್ನಿಸ್ತು? ಚೆಲುವಾಗಿ ಅನಿಸ್ತ್ರಿ ನಿಮ್ಮ ಡ್ಯಾನ್ಸ್, ಚೆಲುವಾಗಿತ್ತು. ಹಾಂ ರೀ. ಓಕೆ, ಸಾಕ್ಷಿ. ಹಾಂ ರೀ. ಆ್ಯಂಡ್ ನಿಮ್ಮ ಕೊರಿಯೋಗ್ರಾಫರ್ ಹೆಸರೇನು? ಪ್ರವೀಣ್ ಸರ್. ಪ್ರವೀಣ. ಓಕೆ, ನನಗೆ ಇಬ್ಬರು ಕೋಆರ್ಡಿನೇಷನ್ ಚೆನ್ನಾಗಿತ್ತು, ವಂಡರ್ಫುಲ್. ಆ್ಯಂಡ್ ನಿಮ್ಮ ಡ್ಯಾನ್ಸಿಂಗ್ ಸ್ಟೈಲ್ ಇಬ್ಬರದು ಈಕ್ವಲ್ ಇತ್ತು, ಎನರ್ಜಿ ಆಗಿದೆ, ಇಬ್ಬರು ಚೆನ್ನಾಗಿ ಈಕ್ವಲ್ ಮ್ಯಾಚ್ ಮಾಡ್ತಾಯಿದ್ರು. ಓಕೆ, ಸಿನ್ಸ್ ಇಟ್ಸೆ ಒಂದೇ ಒಂದು ಪಾಯಿಂಟ್ ನನ್ನ ಕಡೆಯಿಂದ ಏನಂದರೆ, ಸಿನ್ಸ್ ಇಟ್ಸೆ ಒಂದು ಡ್ಯಾನ್ಸ್ ವಿತ್ ಮಾಸ್ಟರ್ ಕಾಂಪಿಟೇಷನ್ ಆಗಿರೋದ್ರಿಂದ, ಅಂದರೆ ನಾವು ಸಾಕ್ಷಿನ ಪ್ರತಿ ರೌಂಡಲ್ಲಿ ಡ್ಯಾನ್ಸರ್ ಅಂತ ಅಂದ್ಕೊಂಡೇ ಇಷ್ಟವರೆಗೆ ನಾವು ತಂದಿದ್ದೇವೆ. ಸೆಮಿಫಿನಾಲೆ ತನಕ ನೀವು ಬಂದಿರೋದೇ ನೀವು ಡ್ಯಾನ್ಸ್. ಇಲ್ಲೂ ನನಗೆ ಬರೀ ಡ್ಯಾನ್ಸ್ ಕಾಣಲಿಕ್ಕೆ ಸಿಕ್ತು. ಆ ಕೆಮಿಸ್ಟ್ರಿ ಸರ್ ಗುರು ಶಿಷ್ಯರ ಮಧ್ಯೆ ಏನು ಕೆಮಿಸ್ಟ್ರಿ ಇರಬೇಕು, ಅದು ಒಂದು ಡ್ಯುಯೆಟ್ ಪರ್ಫಾರ್ಮೆನ್ಸಲ್ಲಿ ಅದು ಮಿಸ್ಸಿಂಗ್ ನೋಡಿತ್ತು. ಅಂದರೆ ತುಂಬ ಇಬ್ಬರು ಕೋಆರ್ಡಿನೇಟ್ ಆಗಿ ಏನಾದರೂ ಮಾಡೋದು, ಒಂದೇ ಪ್ರಾಪ್ಸ್ ಇಟ್ಕೊಂಡು ಏನಾದರೂ ಮಾಡೋದು, ಆ ಥರ ಇದ್ದಿದ್ರೆ ಇನ್ನೂ ಚೆನ್ನಾಗಿತ್ತು. ಇದು ಬರೀ ಡ್ಯಾನ್ಸ್ ಅಂದರೆ ಇದನ್ನು ಸೋಲೋ ಆಗಿ ತಗೊಂಡ್ರು ಇಬ್ಬರು ಡ್ಯಾನ್ಸ್ ಹಾಗೆ ಮಾಡ್ತಾ ಹೋಗ್ತಾ ಇದ್ರಿ. ಸೊ ಅದರ್ ದೆನ್ ಇಟ್ ವಾಸ್ ಅನ್ ಗುಡ್ ಆ್ಯಕ್ಟ್, ಗುಡ್ ಟ್ರೈ, ಆ್ಯಂಡ್ ಇಬ್ಬರು ಎನರ್ಜಿ ಸೂಪರ್. ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಸೂರಜ್. ಸುಮಿತ್ ಅವರೇ, ಹೇಗೆ ಅನ್ನಿಸ್ತು? ಸಾಕ್ಷಿ, ಹಾಂ ಸರ್. ಮಸ್ತ್ ಶೋಕ್ ಇತ್ತು ಆಯಿತಾ? ಆ ಥರ ಹೋಗಿ ನಿಮ್ಮ ಊರಲ್ಲಿ ಹೇಳಿ, ಸರ್ ಹೇಳಿದ್ರಂತ. ಎಂತ ಹೇಳಿದ್ರು ಅವರು? ಗೊತ್ತಾಗಿಲ್ಲ, ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು. ಎಸ್, ಗ್ರೂಪ್ ರೌಂಡಲ್ಲಿ ನನಗೆ ಸ್ಯಾಟಿಸ್ಫೈ ಆಗಿರಲಿಲ್ಲ, ನಾನು ಕಮೆಂಟ್ಸ್ ಸ್ವಲ್ಪ ಲೋ ಕೊಟ್ಟಿದ್ದೆ. ಓಕೆ, ಬಟ್ ಈ ರೌಂಡಲ್ಲಿ ಸಾಕ್ಷಿ ಈಸ್ ಬ್ಯಾಕ್ ಅಂತ ಹೇಳ್ಬೋದು. ಬಿಕಾಸ್ ನಿನ್ನ ಫೋರ್ಟೆ, ನಿನ್ನ ಜಾನರಲ್ಲಿ, ನಿನ್ನ ಸ್ಟೈಲಲ್ಲಿ ಪರ್ಫಾರ್ಮ್ ಮಾಡ್ತಿದ್ದಿ. ಅದೇ ಸ್ಟೈಲ್, ಅದೇ ಸ್ವ್ಯಾಗ್, ಅದೇ ಎಕ್ಸ್ಪ್ರೆಷನ್ಸ್ ಮಹಾಯುದ್ಧದಲ್ಲಿ ನನಗೆ ಕಾಣಲಿಕ್ಕೆ ಸಿಕ್ಕಿತ್ತು, ಅದೀಗ ಸಿಕ್ಕಿದೆ. ಎಸ್, ಮತ್ತು ಸರ್ ಪ್ರವೀಣ್ ಸರ್, ವೆರಿ ವೆಲ್ ಕೊರಿಯೋಗ್ರಾಫ್ಡ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ನೀವು ಸಹ ಕಂಟೆಸ್ಟೆಂಟ್ ಥರನೇ ಸೇಮ್ ಲೆವೆಲ್ ಎನರ್ಜಿಯಲ್ಲಿದ್ದಿರಿ, ತುಂಬ ಚೆನ್ನಾಗಿತ್ತು. ಸಣ್ಣ ಸಣ್ಣ ಮೂಮೆಂಟ್, ಫ್ಲಿಪ್ಸ್ ಆಗಲಿ, ಟ್ರಿಕ್ಸ್ ಆಗಲಿ ಚೆನ್ನಾಗಿ ಮಾಡಿದ್ದೀರಾ. ವೆರಿ ವೆಲ್ ಕೊರಿಯೋಗ್ರಾಫ್, ವೆರಿ ವೆಲ್ ಎಕ್ಸಿಕ್ಯೂಟ್. ಆಲ್ ದ ಬೆಸ್ಟ್ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸುಮಿತ್. ಸಾಕ್ಷಿ, ನಿಮ್ಗೆ ಹೇಗೆ ಅನ್ನಿಸ್ತು? ಸಾಕ್ಷಿ, ಹಾಂ ರೀ. ಸಾಂಗ್ ಸೆಲೆಕ್ಷನ್. ಸಾಕ್ಷಿ ಮೀಟ್ ಸಾಕ್ಷಿ, ರೇರ್ ಮೂಮೆಂಟ್. ಯಾ, ಸಾಂಗ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಬ್ಬರ ಮೂವ್ಸ್ ಕೂಡ ಬೆಣ್ಣೆ ಥರ ಸ್ಮೂತಾಗಿತ್ತು. ಆ್ಯಂಡ್ ಐ ಆಮ್ ಅ ಫ್ಯಾನ್ ಆಫ್ ಯುವರ್ ಡಾನ್ಸಿಂಗ್ ಸ್ಟೈಲ್ ಪ್ರವೀಣ್ ಅವರೇ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್.
ಆ್ಯಂಡ್ ಎಕ್ಸ್ಪ್ರೆಷನ್ಸು ಕೂಡ ಲಿರಿಕ್ಸ್ನ ಅಷ್ಟು ಚೆನ್ನಾಗಿ ಎಮೋಟ್ ಮಾಡಿದ್ರು ಸಾಕ್ಷಿ. ಸೊ ಐ ಲೈಕ್ ಡಿಟ್, ವೆರಿ ವೆಲ್ ಕೊರಿಯೋಗ್ರಾಫ್ಡ್ ಆ್ಯಂಡ್ ವೆರಿ ವೆಲ್ ಎಕ್ಸಿಕ್ಯೂಟೆಡ್ ಅನ್ಸುತ್ತೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸಾಕ್ಷಿ, ಆ್ಯಂಡ್ ಆಲ್ ದ ಬೆಸ್ಟ್ ನಿಮಗೂ ಕೂಡ, ಆ್ಯಂಡ್ ಸಾಕ್ಷಿಗೂ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನೀವು ಸ್ವೀಟ್ ತೊಗೊಂಬಂದಿದ್ರಿ. ನೀವು ಕೊಟ್ಟೇ ಇಲ್ಲ ಆವಾಗ. ಅಲ್ಲ, ಅವ್ರಿಗೆ ಮಾತ್ರ ಕೊಡೋದಾ? ಅಲ್ಲ, ನಂಗೆ ಜೋರು ಹಸಿವಾಗ್ತಾ ಉಂಟು. ಅಲ್ಲ, ಅದು ಕೇಳ್ತಾ ಬಂದಿರೋದು ನಾನೇ. ಅವ್ರಿಗೆ ಮಾತ್ರ ಕೊಡೋದಾ? ತಂದುಬಿಡಿ, ಸ್ವೀಟ್ ತಂದುಬಿಡಿ ಬೇಗ. ಯೋಚನೆ ಮಾಡು ನೋಡು. ಸೊ ನಾನಲ್ಲಿ ಬರ್ಬೇಕಾ, ನೀವಿಲ್ಲಿ ಬರ್ತೀರಾ? ಹುಬ್ಳಿ ಅಲ್ವಾ? ಹುಬ್ಳಿಯಿಂದ ನನಗೆ 5 ಧಾರವಾಡದಲ್ಲ. ಓಕೆ, 1 ನಿಮಿಷ ನಿಲ್ಲಿ. ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ರಾ? ಸೊ ನನ್ನ ಸೈಡ್ Thank you. And this is very tasty. I'm going to take it home. Thank you. Yeah, we are also here to eat it. We are eagerly waiting for that. ಯಾರು ಆಸೆ ಹಾಕಬೇಡಿ. ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಮೂಡಬಿದ್ರೆ, ಹಾಗೆ ನೀವು ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೆಮಿ ಫಿನಾಲೆ. ಸೊ ಕೊರಿಯೋಗ್ರಾಫರ್ ಜೊತೆಗೆ ನಮ್ಮ ಕಂಟೆಸ್ಟೆಂಟ್ ಅದ್ಭುತವಾದಂತಹ ನೃತ್ಯ ಪ್ರದರ್ಶನ ಕೊಡ್ತಾ ಇದ್ದಾರೆ. ಈಗ ಇನ್ನೋರ್ವ ಕಂಟೆಸ್ಟೆಂಟ್ ವೇದಿಕೆಗೆ ಬರುವಂತ ಹೊತ್ತು. ಸೊ ವಿ ಹ್ಯಾವ್ ಸಮೀಕ್ಷಾ ಫ್ರಮ್ ಕುಮ್ಟಾ. ಸೊ ಲೆಟ್ಸ್ ಗಿವ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಟು ಸಮೀಕ್ಷಾ. ವಾದ ವಿವಾದಗಳನ್ನು ಪ್ರತಿಗಣಿಸಿ ಈ ಕೈದಿಗೆ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ. ನಿನ್ನ ಭಯವೇ ನಿನ್ನ ಮದವು ಸಿಗಲಿ ಬೇಗ ಕಳೆದ ನಗು ಕೂಗೋ ಕಡಲು ಮೌನ ತೀರ ಮನುಜ ನೀನು ಯಾಕೆ ಕ್ರೂರ ಜಂಭವನ್ನು ಬಿಡು ನೀನೇ ಎಲ್ಲವಾ ಬೆಳಗಿಸುತ್ತ ನೆಲದ ಗಾಯ ಹೊಲಿಯುವಂತೆ ಸುರಿಯೇ ಮಳೆ ಮನವ ತೊಳೆಯೇ ಸುರಿಯ ಮಳೆಯೇ. ನಾನು ಅವತ್ತು ಆ ತಪ್ಪು ಮಾಡದೇ ಇದ್ದಿದ್ರೆ ನಿನ್ನ ಮುಂದೆ ನಿಲ್ಲೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಅದ್ಭುತವಾದಂತಹ ಪರ್ಫಾರ್ಮೆನ್ಸ್. ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಕೆಟ್ಟ ಆವೇಶದಿಂದ ಅಥವಾ ಕೆಟ್ಟದಾಗಿರ್ತಕ್ಕಂತಹ ಇನ್ಯಾವುದೋ ವ್ಯಸನದಿಂದ ಮಾಡಿದಂತಹ ತಪ್ಪು ನಮ್ಮನ್ನು ಒಂದು ದೊಡ್ಡದಾಗಿರ್ತಕ್ಕಂತಹ ಜೀವವನ್ನು ಎರಡನ್ನೂ ಕೂಡ ಕಸಿದುಕೊಂಡು ಹೋಗುತ್ತೆ. ಆ ನಡುವೆ ಇರುವಂತಹ ವೇದನೆಯನ್ನು ಅತ್ಯಂತ ಮಾರ್ಮಿಕವಾಗಿ ಗುರು ಶಿಷ್ಯರು ಕಟ್ಟಿಕೊಟ್ಟಿದ್ದಾರೆ. ಈ ಒಂದು ಅದ್ಭುತವಾದಂತಹ ಕಥಾನಕ ಎಷ್ಟು ಇಷ್ಟ ಆಯಿತು ಅಂತ ಹೇಳಿ ಓಲ್ ಟು ಸೂರಜ್ ಸನಿಲ್ ಸರ್. ಈ ಪರ್ಫಾರ್ಮೆನ್ಸ್ ಬಗ್ಗೆ ನಾನು ಕಮೆಂಟ್ ಮಾಡೋ ಮೊದಲು ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ ಸ್ಟೇಜ್ ಬಗ್ಗೆ ನಾನು ಮಾತಾಡಲೇಬೇಕು.
ಯಾವುದೇ ರಿಯಾಲಿಟಿ ಶೋಗೆ ಕಡಿಮೆ ಇರೋದಾಗೆ ಒಂದು ಹೊಸ ಕಾನ್ಸೆಪ್ಟ್ ತರ್ತಿದೆ. ನನಗೆ ತುಂಬ ಪ್ರೌಡ್ ಆಗ್ತಿದೆ. ಐ ಆಮ್ ಒನ್ ಆಫ್ ದ ಜಡ್ಜ್ ಆಫ್ ಕರ್ನಾಟಕ ಬೆಸ್ಟ್ ಡಾನ್ಸರ್. ಥ್ಯಾಂಕ್ ಯು ಸರ್. ಆ್ಯಂಡ್ ಕ್ರೆಡಿಟ್ ಗೋಸ್ ಟು ದ ಕೊರಿಯೋಗ್ರಾಫರ್. ಇದು ಒನ್ ಮೋರ್ ವೆರಿ ಕ್ರಿಯೇಟಿವ್ ಆ್ಯಕ್ಟ್. ಒಂದು ಗಲ್ಲು ಶಿಕ್ಷೆಗೆ ಒಳಗಾದಾಗ ಏನು ಟ್ರಾಮಾ ಅನುಭವಿಸ್ತಾರೆ ಅಂದರೆ ನಾನು ಪುಸ್ತಕದಲ್ಲಿ ತುಂಬ ಓದಿದ್ದೇನೆ. ನಾನು ಲೆಕ್ಚರರ್ ಆಗಿದ್ದರಿಂದ ಅದೆಲ್ಲ ಗೊತ್ತು. ಅಂದರೆ ಅವರು ಗಲ್ಲು ಶಿಕ್ಷೆ ಬೇಡ ಅಂದಾಗ ಆ ಇಂಜೆಕ್ಷನಲ್ಲಿ ವಾಟರ್ನ ಹಾಕಿ ಅಂದರೆ ನೀರು ಹಾಕಿ ಇಂಜೆಕ್ಷನ್ ಕೊಟ್ಟಾಗಲೂ ಸತ್ತಿದ್ದಾರೆ. ಯಾಕೆಂದರೆ ಅಷ್ಟು ಟ್ರಾಮಾ ಇರುತ್ತೆ ಅವರಿಗೆ. ನನಗೆ ನಾಳೆ ಸಾಯ್ತೀನಿ, ನಾಡಿದ್ದು ಸಾಯ್ತೀನಿ. ಆ ಕೌಂಟಲ್ಲಿ ಬರೀ ಇಂಜೆಕ್ಷನಲ್ಲಿ ವಾಟರ್ ಕೊಟ್ಟಾಗಲೂ ಸತ್ತಿದ್ದಿದೆ, ಹಾರ್ಟ್ ಫೇಲ್ ಆಗಿ. ಸೊ ಅಂಥ ಒಂದು ಟ್ರಾಮಾ ಸಿಚುವೇಶನ್ನ ಡಾನ್ಸ್ ಮುಖಾಂತರ ವೇದಿಕೆ ತಂದು ಹ್ಯಾಟ್ಸ್ ಆಫ್ ಟು ದ ಕೊರಿಯೋಗ್ರಾಫರ್ ಹೆಸರು ತಿಳ್ಕೊಬೋದಾ? ವಿಕಾಸ್ ವಂಡರ್ಫುಲ್. ನೀವು ಆಸ್ ಅ ಡಾನ್ಸರ್ ಎಷ್ಟು ಸಮಯದ ನಂತರ ಡಾನ್ಸ್ ಮಾಡ್ತಿದ್ದೀರಾ? ಗ್ರೂಪಲ್ಲಿ ಮಾಡ್ತಿದ್ದೆ ಸರ್, ಬಟ್ ಇಂಡಿವಿಜುವಲ್ ಮಾಡಿದ್ದೆ 8 ವರ್ಷ ಆಯಿತು. ಎಷ್ಟು ವರ್ಷ? 8 ವರ್ಷ ಆಯಿತು. ಸೂಪರ್. ಎಗೇನ್ KBD ರಾಕ್ಸ್. ಯಾಕೆಂದರೆ ಎಲ್ಲ ಕೊರಿಯೋಗ್ರಾಫರ್ನ ಸ್ಟೇಜಿಗೆ ನಾವು ಕರ್ಕೊಂಡು ಬರ್ತಿದ್ದೇವೆ. ಅವರಿಗೆ ಪುನಃ ಹುಮ್ಮಸ್ಸು, ನಾನು ಮಾಡಬಲ್ಲೆ ಅನ್ನೋದು ಇಲ್ಲಿ ಪ್ರೂವ್ ಆಗ್ತಿದೆ. ನೀವು ಎಫರ್ಟ್ ಹಾಕಿದ್ದೀರಾ. ಈ ಪರ್ಫಾರ್ಮೆನ್ಸ್ ನನಗೆ ತುಂಬ ಒಂದು ಆರಾನ ಕ್ರಿಯೇಟ್ ಮಾಡ್ತು. ನಾವು ಹೀಗೆ ನೋಡ್ತಾ ಇದ್ವಿ ನಿಮ್ಮನ್ನು. ಯಾಕೆಂದರೆ ಸಿಚುವೇಶನ್ ತುಂಬ ಸೀರಿಯಸ್ ಆಗಿ ಕ್ರಿಯೇಟ್ ಮಾಡಿದರು. ಡಾನ್ಸಿಂಗ್ ವೈಸ್ ನಂಗೆ ತುಂಬ ಇಷ್ಟ ಆಯಿತು. ಆದರೆ ನಂಗೆ ಏನಂದರೆ ಕೆಲವೊಂದು ಕಡೆ ಸ್ಟೆಪ್ ಫಿನಿಶಿಂಗ್ ಅಂದರೆ ನಾವು ಪ್ರೊಫೆಷ್ನಲಿಸಮ್ ನೋಡೋದ್ರಿಂದ ಟೋ ಪ್ರೆಸ್ ಆಗಿರಲಿ, ಹ್ಯಾಂಡ್ ಎಕ್ಸ್ಟೆನ್ಷನ್ಸ್ ಆಗಿರಲಿ, ಇದೆಲ್ಲ ಸ್ವಲ್ಪ ವರ್ಕ್ ಮಾಡಿ. ಅದರ್ ದೆನ್ ಗುಡ್ ಆ್ಯಕ್ಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆಲ್ ಟು ಸುಮಿತ್ ಸರ್. ಸಮೀಕ್ಷಾ. ಹಲೋ ಸರ್. ಹಲೋ. ಚೆನ್ನಾಗಿ ಮಾಡಿದ್ಯಮ್ಮ. ಓಕೆ, ನನಗೆ ಸರ್ ಹತ್ರ ಮಾತಾಡಬೇಕು. ಎಸ್, ವಿಕಾಸ್ ಮಾಸ್ಟರ್, ನ್ಯೂ ಕಾನ್ಸೆಪ್ಟ್ ತುಂಬ ಚೆನ್ನಾಗಿತ್ತು. ನಿಮ್ಮದು ಪರಿಚಯ ಸಿಕ್ಕಿಲ್ಲ ಫಸ್ಟಿಗೆ, ಬಟ್ ಈಗ ಗೊತ್ತಾಯ್ತು. ಬಿಕಾಸ್ ನನಗೆ ಎಲ್ಲ ಎಪಿಸೋಡಲ್ಲಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇತ್ತು. ಬಿಕಾಸ್ ನಿಮ್ಮ ಹತ್ರ ಕ್ಯಾಪೇಬಲ್ ಇದ್ದೀರಾ ನೀವು ಕೊರಿಯೋಗ್ರಫಿ ಮಾಡಿ. ನಾನು ನೋಡಿದ್ದೇನೆ ನಿಮ್ಮ ಕೊರಿಯೋಗ್ರಫಿಯನ್ನು ಬೇರೆ ಶೋಸಲ್ಲಿ ಸಹ. ಬಟ್ ಇವತ್ತು ನಿಮ್ಮ ಕೊರಿಯೋಗ್ರಫಿ ಯು ಆರ್ ಬ್ಯಾಕ್ ಅಂತ ಹೇಳ್ಬೋದು. ಸೀರಿಯಸ್ಲಿ ಥ್ಯಾಂಕ್ ಯು ಸರ್. ಇದು ಕೊರಿಯೋಗ್ರಫಿ ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಡಾನ್ಸ್ ಮಾಡಿದ್ದೀರಾ. ಇದರಲ್ಲಿ ಏನು ನೆಗೆಟಿವ್ ಇಲ್ಲ, ಎಲ್ಲ ಪ್ಲಸ್ಸೇ ಇದೆ. ಇನ್ನು ಸ್ವಲ್ಪ ಎನರ್ಜಿ ಬೇಕಿತ್ತು ಅಷ್ಟೇ, ಬೇರೆ ಏನಿಲ್ಲ. ದೆನ್ ಎವ್ರಿಥಿಂಗ್ ರೆಸ್ಟ್ ಓವರ್ ಆಲ್ ಓಕೆ ಸರ್. ವೆರಿ ಗುಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಮೀಕ್ಷಾ. ಹೆಲೋ ಮ್ಯಾಮ್. ಹಲೋ. ಸೊ ಪರ್ಫಾರ್ಮೆನ್ಸಲ್ಲಿ ಫ್ಲೋ ತುಂಬ ಚೆನ್ನಾಗಿತ್ತು ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ಡಾನ್ಸಿಂಗ್ ಕ್ಲೀನ್ ಆಗಿತ್ತು. ಆ್ಯಂಡ್ ಇಬ್ಬರು ಜಡ್ಜಸ್ ಹೇಳಿರೋ ಹಾಗೆ ಫಿನಿಶಿಂಗ್ ಆ್ಯಂಡ್ ಸ್ವಲ್ಪ ವರ್ಕ್ ಮಾಡಬೇಕು ಅವ್ರು ಹೇಳಿರೋ ಪಾಯಿಂಟ್ಸ್ ಮೇಲೆ. ಆ್ಯಂಡ್ ನನಗೆ ಒಂದು ಪರ್ಟಿಕ್ಯುಲರ್ ಮೂವ್ ಇಷ್ಟ ಆಯಿತು. ಯಾವುದಂದರೆ ಒಂದು ಬ್ಯಾಕ್ ಹೊಡೆದು ಆರ್ಚ್ ಮಾಡ್ತಾರೆ ಅವರು. ಸೆಕೆಂಡ್ ಬ್ಯಾಕ್ ಹೊಡಿಯೋಕ್ಕೆ ಹೋಗ್ತಾರೆ, ಬಟ್ ಆರ್ಚ್ ಮಾಡ್ತಾರೆ. ಆ ಮೂಮೆಂಟ್ ತುಂಬ ಚೆನ್ನಾಗಿತ್ತು. ಇಟ್ಸ್ ಅ ವೆರಿ ಡಿಫಿಕಲ್ಟ್ ಮೂವ್ ಅನಿಸುತ್ತೆ. ಆ್ಯಂಡ್ ಈ ಥರ ಇನ್ನೂ ಅಷ್ಟು ಮೂವ್ಸ್ ಮಾಡಿದ್ದೀರಾ ವಿಚ್ ಆರ್ ವೆರಿ ಡಿಫಿಕಲ್ಟ್. ಆ್ಯಂಡ್ ಸೇಫಾಗಿ ಹ್ಯಾಂಡಲ್ ಮಾಡಿದ್ದೀರಾ ಸಮೀಕ್ಷಾನ. ಸೊ ಕುಡೋಸ್ ಫಾರ್ ದ್ಯಾಟ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಓಕೆ, ಬಹಳ ಸಮಯದ ಮೇಲೆ ವಿಕಾಸ್ ಅವರ ಮುಖದ ನಗು ನೋಡ್ದಂಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಒಂದು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಮಾಸ್ಟರ್ನ ಪವರ್, ಕೊರಿಯೋಗ್ರಾಫರ್ನ ಪವರ್ ಮತ್ತೆ ಪ್ರೂವ್ ಆಗಿದ್ದು ಕೊರಿಯೋಗ್ರಾಫರ್ನ ಮೂಲಕ. ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್ ಸಮೀಕ್ಷಾ. ಹೋಪ್ ವೆಲ್ ರಿಸಲ್ಟಿಗೋಸ್ಕರ ವೇಟ್ ಮಾಡ್ತಿರೋಣ. ಥ್ಯಾಂಕ್ ಯು ವಿಕಾಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸಮೀಕ್ಷಾ. ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಮೂಡಬಿದ್ರೆ ಹಾಗೆಯೇ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೆಮಿ ಫಿನಾಲೆ. ಸೊ ಸೆಮಿ ಫಿನಾಲೆ ನಡೀತಾ ಇದೆ. ಈಗ ಡ್ಯುಯೆಟ್ ರೌಂಡ್ ನಡೀತಾ ಇದೆ. ಕೊರಿಯೋಗ್ರಾಫರ್ ಹಾಗೇನೆ ಕಂಟೆಸ್ಟೆಂಟ್ಗಳ ಮಧ್ಯೆ ಜಿದ್ದಾಜಿದ್ದಿ ಕೂಡ ನಡೀತಾ ಇದೆ. ಸೊ ಕಾರ್ಯಕ್ರಮ ಮುಂದುವರಿಬೇಕಾದ್ರೆ ನಮಗೂ ಕೂಡ ಸ್ವಲ್ಪ ರೆಸ್ಟ್ ಬೇಕೇ ಬೇಕು. ಇದೀಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳುವಂತಹ ಹೊತ್ತು. ಸೊ ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್.
ವಿರಾಮದ ನಂತರ ಮತ್ತೊಮ್ಮೆ ತಮ್ಗೆಲ್ರಿಗೂ ಕೂಡ ಸ್ವಾಗತ. ಇದು ನಮ್ಮ ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಹಾಗೆಯೇ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೆಮಿ ಫಿನಾಲೆ, ಅದರ ಜೊತೆಗೆ ಡ್ಯೂಯೇಟ್ ರೌಂಡ್ ಕೂಡ ನಡೀತಾ ಇದೆ. ಸೊ ಕಾರ್ಯಕ್ರಮ ಸಕ್ಸಸ್ ಆಗಬೇಕಾದ್ರೆ ಅದಕ್ಕೆ ಕಾರಣೀಕರ್ತರು ನಮ್ಮ ಸ್ಪಾನ್ಸರ್ಸ್. ಈ ಒಂದು ಕಾರ್ಯಕ್ರಮದ ಸ್ಪಾನ್ಸರ್ಸ್ ಆಗಿರುವಂತಹ ಹನ್ಸಿ ಗೋಲ್ಡನ್ ಡೈಮಂಡ್ಸ್ ಹಾಗೆಯೇ ಸುಧಾ ಜ್ಯುವೆಲರ್ಸ್ ಆಗಿರ್ಬೋದು, ಹಾಗೆಯೇ ಈ ಒಂದು ಕಾರ್ಯಕ್ರಮದ ವೆನ್ಯೂ ಪಾರ್ಟ್ನರ್ ಆಗಿರುವಂತಹ ನಮ್ಮ ಸೃಷ್ಟಿ ಗಾರ್ಡನ್ ಆಗಿರಬಹುದು, ಹಾಗೆಯೇ ವಿಜಯ ಸೌಂಡ್ಸ್ ಆ್ಯಂಡ್ ಲೈವ್, ಟೋನಿ ಎಸ್ಟೇಟ್, ಕಾಸ್ಟ್ಯೂಮ್ ಕಾಟೇಜ್ ಮಂಗಳೂರು. ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ಸ್ನ ಸೆಮಿಫಿನಾಲೆಯ ಮಾಸ್ಟರ್ ವಿತ್ ಡಾನ್ಸರ್ಸ್ನ ರೌಂಡ್ ಮತ್ತೆ ಮುಂದುವರಿಯುತ್ತೆ. ಈ ರೌಂಡಿನಲ್ಲಿ ಇನ್ನೊಂದು ಅದ್ಭುತವಾದಂತಹ ನೃತ್ಯದೊಂದಿಗೆ ನಮ್ಮೆಲ್ಲರಿಗೂ ಕೂಡ ಹೈ ವೋಲ್ಟೇಜ್ ಪವರ್ನ ಪರ್ಫಾರ್ಮೆನ್ಸನ್ನು ಕೊಡೋದಕ್ಕೆ ಬರ್ತಾ ಇರುವಂಥದ್ದು. ಗ್ರೂಪ್ ರೌಂಡಲ್ಲಿ ನಮ್ಮೆಲ್ಲರಿಗೂ ಕೂಡ ಒಂದು ಹೀರೋಯಿಸಮ್ ಪರ್ಫಾರ್ಮೆನ್ಸನ್ನು ಕೊಟ್ಟಿರುವಂತಹ, ಜೊತೆಗೆ ಒಂದು ಬಹು ದೊಡ್ಡ ದಂಡನ್ನೇ ಕಟ್ಕೊಂಡು ಬಂದು ದಾಳಿಗೆ ಇಳಿದು ಎಲ್ಲರಿಂದಲೂ ಶಭಾಸ್ಗಿರಿ ಪಡೆದಂತಹ ಧನು ಫ್ರಮ್ ಚಿಕ್ಕಮಗಳೂರು ಬರ್ತಾ ಇರುವಂಥದ್ದು. ಸೊ ಕರ್ನಾಟಕ ಒಂದು ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ. ದಟ್ ಈಸ್ ಧನು ಫ್ರಮ್ ಚಿಕ್ಕಮಗಳೂರು. ಓಕೆ, ಇದೋಕೆ? ಇದು ಓಕೆ ಓಕೆ. Monday, Tuesday, Wednesday, Thursday, Friday, Saturday, Sunday. 1, 2, 3, 4. Okay. 1, 2, 3, 4. A B C D. Okay. 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 My soul, my heart, my love, my dream. My soul, my heart, my love, my dream. Okay, okay, okay. Drop the bass. Drop the bass. Chandam, okay, okay, okay. D for dimple, okay. E for email, okay. F for female, okay, okay, okay. Zilo jeevitam, okay. H mein har khushi, okay. I for idayam, okay, okay, okay. J for jingle, okay. K for kadal, okay. L for lala lili, le 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 la. Drop the bass. Okay. 1, 2, 3, 4. Okay. 1, 2, 3, 4. Okay. A B C D. Okay. A B E. Okay. 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 My soul, my heart, my love, my dream. Okay. ಇಂಡಿಯನ್ ಮೈಕಲ್ ಜಾಕ್ಸನ್ ನಮ್ಮ ಭಾರತದ ಎಲ್ಲ ಡಾನ್ಸರ್ಸ್ಗಳಿಗೆ ದಿ ಗಾಡ್ ಪ್ರಭು ದೇವ ಅವರ ಒಂದು ಹೈ ವೋಲ್ಟೇಜ್ ಪರ್ಫಾರ್ಮ್ ಇರುವಂತಹ ಆ್ಯಂಡ್ ಈ ಸಾಂಗ್ ಪ್ರಭುದೇವರವರ ಹಿಸ್ಟ್ರಿಯಲ್ಲಿ ಒಂದು ದೊಡ್ಡ ಮಾರ್ಕ್ ಆಗಿರುವಂಥದ್ದು. ಬಿಕಾಸ್ ಯಾಕೆ ಅಂತ ಕೇಳಿದರೆ ಅವರು ಆನ್ ಫಿಲ್ಮಲ್ಲಿ
ಅವರ ಕೊರಿಯೋಗ್ರಫಿಯನ್ನು ಬಿಟ್ಟು ಬೇರೆಯವರ ಕೊರಿಯೋಗ್ರಫಿಗೆ ಪರ್ಫಾರ್ಮ್ ಮಾಡೋದನ್ನು ಬ್ಯಾನ್ ಮಾಡಿಕೊಂಡು ಅದು ಅಗ್ರಿಮೆಂಟನ್ನು ಮುಗಿಸಿದ ನಂತರ ಅವರು ಪರ್ಫಾರ್ಮ್ ಮಾಡಿರುವಂತಹ ಫಸ್ಟ್ ಸಾಂಗ್ ನಮ್ಮ ಕನ್ನಡದ H2O ಸಿನಿಮಾದ ಈ ಹಾಡು. ಸೊ ಹಾಗಾಗಿ ಪ್ರಭುದೇವ ಮಾಸ್ಟರ್ ಅವರಿಗೆ ಒಂದ್ಸಾರಿ ಎಲ್ಲರ ಕೈಗಳಿಂದ ಜೋರಾದ ಚಪ್ಪಾಳೆ ಬರಲಿ ಅಂತ ಕೇಳ್ತಾ, ಸೊ ನಮ್ಮ ಜೂನಿಯರ್ ಪ್ರಭುದೇವ ಧನು ಅವರ ಪರ್ಫಾರ್ಮೆನ್ಸ್ ಹೇಗಾಯಿತು ಅಂತೇಳಿ ಸುಮಿತ್ ಸರ್. ಧನು ಎಸ್ ಇವತ್ತು ಡಾನ್ಸ್ ವಿತ್ ಮಾಸ್ಟರ್ ಅಲ್ವಾ, ಸೊ ಫಸ್ಟ್ ಮಾಸ್ಟರ್ ಹತ್ರನೇ ಮಾತಾಡುವ. ಕೊಡಿ ಅವರೇ. ಹಾಯ್ ಸರ್. ಹಾಯ್ ಸರ್, ನಿಮ್ಮ ಹೆಸರು? ಶಶಾಂಕ್. ಶಶಾಂಕ್. ಲೈಮ್ ಲೈಟ್ ಏನು ಹೇಳ್ತಾರೆ, ಇವತ್ತು ನೀವೇ ಅದನ್ನು ಗ್ರ್ಯಾಬ್ ಮಾಡ್ಕೊಂಡು ಬಿಟ್ರಿ. ನನಗೆ ಲೈಕ್ ನಿಮ್ಮ ಮೇಲಿಂದ ಕಣ್ಣೇ ಹೋಗ್ತಿಲ್ಲ. ನಿಮ್ಮ ಎಕ್ಸ್ಪ್ರೆಷನ್ ಆಗಲಿ, ಎನರ್ಜಿ ಆಗಲಿ, ಸ್ಟೈಲ್ ಆಗಲಿ, ನೀವೇ ಒಂದು ಕಂಟೆಸ್ಟೆಂಟ್ ಪಾರ್ಟಿಸಿಪೇಟ್ ಮಾಡ್ತಿದ್ರೆ ಆ ಥರ ಕಾಣಿಸ್ತಿತ್ತು. ಆ ಲೆವೆಲ್ಗಿತ್ತು ನಿಮ್ಮ ಸ್ಟೈಲ್, ಎನರ್ಜಿ ತುಂಬ ಚೆನ್ನಾಗಿತ್ತು. ವೆರಿ ವೆಲ್ ಕೋಆರ್ಡಿನೇಟ್. ಧನು, ಸ್ವಲ್ಪ ಫೇಶಿಯಲ್ ಎಕ್ಸ್ಪ್ರೆಷನ್ ಬೇಕಿತ್ತು, ಬಿಕಾಸ್ ಸರ್ ಗುಮ್ತಾ ಇದ್ದಾರೆ ಇಲ್ಲಿ ದಡ್ 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 ಅಂತ. ಓಕೆ, ಫೇಶಿಯಲ್ ಎಕ್ಸ್ಪ್ರೆಷನ್ ಸ್ವಲ್ಪ ಇಂಪ್ರೂವ್ ಮಾಡಬೇಕು, ಬಿಕಾಸ್ ಅವ್ರದ್ದು ಈ ಲೆವೆಲ್ಗಿದೆ. ಹೌದು, ಅವ್ರ ಮಾಸ್ಟರ್ ಆ ಲೆವೆಲ್ಗೆ ಇರಲೇಬೇಕು, ಬಟ್ ಸ್ಟಿಲ್ ನೀವು ಸಹ ಮ್ಯಾಚ್ ಆಗಬೇಕಲ್ವಾ, ಕಂಟೆಸ್ಟೆನ್ಸ್ ಅಲ್ವಾ. ಓಕೆ, ನೀವು ಈ ಥರ ಪರ್ಫಾರ್ಮೆನ್ಸ್ ಕೊಟ್ಟು ಈ ನಮ್ಮ ಶೋಗೆ KBDಗೆ ಇನ್ನೂ ಜಾಸ್ತಿ ವ್ಯಾಲ್ಯೂ ಕೊಡ್ತಿದ್ದೀರಾ, ಬಾರ್ ರೇಸ್ ಮಾಡ್ತಿದ್ದೀರಾ, ಅದು ತುಂಬ ಖುಷಿ ಆಗ್ತಿದೆ ನಮಗೆ. ಓಕೆ, ಈ ಥರ ಕೊರಿಯೋಗ್ರಫಿ ಮಾಡಿ, ಈ ಥರ ಪರ್ಫಾರ್ಮ್ ಮಾಡಿ ಶೋವನ್ನು ವಿನ್ ಮಾಡಿ ಕೊಡಿ. ನೀವು ಸಹ ವಿನ್ ಆಗಬೇಕು, ಶೋ ಸಹ ವಿನ್ ಆಗಬೇಕು. ಎಸ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ಸಾಕ್ಷಿ ಮೇಡಮ್. ಧನು, ಸೊ ಎರಡು ಜೀವ ಒಂದಾಗಿ ಡ್ಯಾನ್ಸ್ ಮಾಡಿರೋದನ್ನ ನಾವು ಇವತ್ತು ಕಣ್ಣಾರೆ ಕಂಡಿದ್ದೀವಿ. ಸೊ ನನಗೆ ಅವರಿಬ್ಬರು ಬೇರೆ ಬೇರೆ ಅಂತ ಅನಿಸ್ಲಿಲ್ಲ, ಒಂದೇ ಅನ್ನೋ ಥರ ನನಗೆ ಫೀಲ್ ಆಯಿತು. ಹಾಂ, ಹಿ ವಾಸ್ ಲೈಕ್ ಯೋರ್ ಶ್ಯಾಡೋ, ಕಾಣಿಸ್ ಬರುತ್ತೆ. ನಿಮ್ಮ ಗೈಡೆನ್ಸಲ್ಲಿ ಅವರು ತುಂಬ ಚೆನ್ನಾಗಿ ಆ್ಯಸ್ ಅ ಡಾನ್ಸರ್ ಆಗಿ ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಇಂಡಿಯನ್ ಮೈಕಲ್ ಜಾಕ್ಸನ್ ಪ್ರಭುದೇವ ಮಾಸ್ಟರ್ ನನಗೆ ಶಶಾಂಕ್ ಅವರಲ್ಲಿ ಕಾಣಿಸ್ಬರ್ತಾರೆ. ಸೊ ಅವರ ಸ್ಟೈಲ್ಗೆ, ನಿಮ್ಮ ಡ್ಯಾನ್ಸಿಂಗ್ ಸ್ಟೈಲ್ಗೆ ಐ ಆಮ್ ಅ ಫ್ಯಾನ್, ಐ ಆಮ್ ಇನ್ ಲವ್ ವಿತ್ ಯುವರ್ ಸ್ಟೈಲ್. ಆ್ಯಂಡ್ ಧನು ಕೂಡ ಹಾಗೆ ಒಂದು ಒಳ್ಳೆ ಮೈಕಲ್ ಜಾಕ್ಸನ್ ಥರನೇ, ನಮ್ಮ ಇಂಡಿಯನ್ ಮೈಕಲ್ ಜಾಕ್ಸನ್ ಥರ ಮೂಡ್ ಬರ್ತಾರೆ ಅಂತ ನನಗೆ ಆ ಹೋಪ್ ಇದೆ. ಸೊ ಮತ್ತು ಇನ್ನೊಂದೇನೆಂದರೆ, ಒಂದು ಹಾಡಿಗೆ ಜೀವ ತುಂಬೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಕೆಲಸನ ನೀವು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀರಾ ಅಂತ ನನಗನ್ನಿಸ್ತು. ಆ್ಯಂಡ್ ಓವರ್ ಆಲ್ ಕೊರಿಯೋಗ್ರಫಿಯಿಂದ ಹಿಡಿದು ಒಂದು ಸಾಂಗ್ ಸ್ಟಾರ್ಟ್ ಆಗಿ ಎಂಡ್ ಆಗೋವರೆಗೂ ಕಂಪ್ಲೀಟ್ ಇನ್ ಆ್ಯಂಡ್ ಔಟ್ ಡಾನ್ಸಿಂಗ್ ಇತ್ತು. ಸೊ ಜಸ್ಟ್ ಲವ್ಡ್ ಯೋರ್ ಪರ್ಫಾರ್ಮೆನ್ಸ್, ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ನನ್ನ ಕಡೆಯಿಂದ ಥ್ಯಾಂಕ್ ಯು. ಇಲ್ಲ ಅಲ್ಲ, ಸಾಕ್ಷಿ ಆ ರೇಂಜಿಗೆ ಫ್ಲೈನ್ ಕಿಸ್ ಕೊಡಬೇಕಿದ್ರೆ, ಅಲ್ಲಿ ತನಕ ಸಾಕ್ಷಿ ಫೋಟೋ ಹಾಕ್ಕೊಂಡು ಸಾಕ್ಷಿಗೆ ಲೈನ್ ಹಾಕಬೇಕಿದ್ರೆ ಎಲ್ಲ ಮಾಡಿಗ ಫ್ಲೈನ್ ಕಿಸ್ ಕೊಡಬೇಕಿದ್ರೆ. ಓಕೆ, ಥ್ಯಾಂಕ್ ಯು. ಅವನಿಗೆ ಈಗ ನೆನಪಾಗಿತ್ತು ಸಾಕ್ಷಿ ಅಮ್ಮ ಎದುರುಗಡೆಗಿದ್ದಾರೆ ಅಂತ ಹೇಳಿ, ಅದಕ್ಕೆ ಸ್ವಲ್ಪ ಹೆದರಿಕೆ ಆಯ್ತಲ್ಲ, ನಾಚ್ಕೊಳ್ತಾ ಇದ್ದ ನಮ್ಮ ಕಿರಿ ಭಾವ. ಓಕೆ, ಪ್ರಭುದೇವ ಸರ್ ಅಂತ ಹೇಳಿದ ಮೇಲೆ ನೆನಪಿಗೆ ಬರೋದು ಅವರ ಬಾಡಿಯ ಪ್ರತಿಯೊಂದು ಪಾರ್ಟ್ಸ್ ಕೂಡ ಪ್ರತಿ ಬೀಡ್ಸಲ್ಲಿ ಸ್ಟೆಪ್ಸ್ ಮಾಡುತ್ತೆ. ಈ ಬೀಡ್ ಸ್ಟೆಪ್ಸ್ ಹೇಗಿತ್ತು ಅಂತ ಹೇಳಿ ಸೂರಜ್ ಸರ್ ಇಲ್ಲ ಸರ್. ಹಾಯ್ ಧನು ಆ್ಯಂಡ್ ಶಶಾಂಕ್. ಪ್ರಭುದೇವ ಅವರ ಒಂದು ಡ್ಯಾನ್ಸಿಂಗ್ ಲೆಜೆಂಡ್ ಅಂತವರ ಒಂದು ಸಾಂಗ್ ತಗೊಳ್ಳೋಕ್ಕೆ ತುಂಬ ಗಟ್ಸ್ಬೇಕು. ಯಾಕೆಂದರೆ ನಾವು ಆಟೋಮೆಟಿಕ್ ಇವಾಗ ಪ್ರಭುದೇವ ಆಗಿರಲಿ, ಮಾಧುರಿ ದೀಕ್ಷಿತ್ ಆಗಿರಲಿ ಅಂಥವರ ಲೆಜೆಂಡ್ಸ್ನವರ ಡ್ಯಾನ್ಸ್ ತೊಗೊಂಡಾಗ ಆಟೋಮೆಟಿಕ್ ಅವ್ರ ಕಣ್ಣು ಮುಂದೆ ಬಂದುಬಿಡ್ತಾರೆ. ಈವನ್ ರಿತಿಕ್ ರೋಷನ್ ಆಲ್ಸೋ ಇನ್ ಸಮ್ ಟೈಮ್, ಅಥವಾ ಅಪ್ಪು ಸರ್ ನಾವು ತೊಗೊಂಡಾಗ ಅವರ ಮುಖ ಅಥವಾ ಅವರ ಪರ್ಫಾರ್ಮೆನ್ಸ್ ಎದುರಿಗೆ ಬಂದುಬಿಡುತ್ತೆ. ಬಟ್ ಅಂಥ ಸಾಂಗ್ ತೊಗೊಂಡು ಅದಕ್ಕೆ ಜಸ್ಟಿಫಿಕೇಷನ್ ಕೊಡೋದೇ ದ ರಿಯಲ್ ಡಾನ್ಸರ್ ಟ್ಯಾಲೆಂಟ್. ಅದು ಜಸ್ಟಿಫಿಕೇಷನ್ ಈ ವೇದಿಕೆಯಲ್ಲಿ ಈ ಪರ್ಫಾರ್ಮೆನ್ಸ್ ಮುಖಾಂತರ ನಂಗೆ ಕಾಣಲಿಕ್ಕೆ ಸಿಕ್ತು. ಸೂಪರ್. ಆ್ಯಂಡ್ ಒಂದು ಜುಗಲ್ ಬಂದಿ ಅಂತ ಹೇಳ್ತೀವಿ ಗುರು ಶಿಷ್ಯರದು, ಅದು ಇದರಲ್ಲಿ ಕರೆಕ್ಟಾಗಿ ನೀವು ಮಾಡಿದ ಮೇಲೆ ಶಿಷ್ಯ ಮಾಡೋದು, ಶಿಷ್ಯ ಮಾಡಿದ ಮೇಲೆ ನೀವು ಮಾಡೋದು, ಆ ಕೋಆರ್ಡಿನೇಷನ್ ಅಷ್ಟು ಚೆನ್ನಾಗಿ ಬ್ಲೆಂಡ್ ಆಯಿತು. ಆ್ಯಂಡ್ ಧನು, ಐ ಕುಡ್ ಸಿ ಯು, ನೀವು ಒಂದು ಒಳ್ಳೆ ಕರ್ನಾಟಕದಲ್ಲಿ ಇನ್ನೊಂದು ಚೋಟ ಪಟಾಕ ಆಗಿ ಬರ್ತೀರಾ. ಓಕೆ, ಆಲ್ ದ ವೆರಿ ಬೆಸ್ಟ್. ನನಗೆ ತುಂಬ ಹಿಡಿಸ್ತು, ನನಗೆ ತುಂಬ ಖುಷಿ ಅನಿಸಿದ್ದು. ಶೂಸಲ್ಲಿ ಒಂದು ನೀವು ಮೂಮೆಂಟ್ಸ್ ಮಾಡಿದ್ರ, ಅದು ತುಂಬ ಮ್ಯಾಜಿಕಲಿ ಅನಿಸ್ತು. ದೊಡ್ಡ ದೊಡ್ಡ ಪ್ರಾಪ್ಸ್ ಇಟ್ಕೊಳ್ದೆ, ಏನು ಗಿಮಿಕ್ಸ್ ಇಲ್ಲದೆ ಬರೀ ಡ್ಯಾನ್ಸಲ್ಲೇ ನೀವು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ. ಆಲ್ ದ ಬೆಸ್ಟ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ವಿಶ್ ಆಲ್ ದ ಬೆಸ್ಟ್ ಮಾಸ್ಟರ್. ಆ್ಯಂಡ್ ಧನು, ಆಲ್ ದ ಬೆಸ್ಟ್.
ನೆಕ್ಸ್ಟ್ ಲೈನ್ ಹಾಕ್ಬೇಕಿದ್ರೆ ಸ್ವಲ್ಪ ಧೈರ್ಯ ಎಲ್ಲ ಒಟ್ಟಾಗಲಿ. ಓಕೆ, ಹಾಗೆ ಸೌಮ್ಯ, ಈ ವಾರವನ್ನು ಮುಗಿಸುವ ಸಮಯ ಆಗಿದೆ. ಆದರೆ ಮುಗಿಸೋದಕ್ಕಿಂತ ಮುಂಚೆ ಈ ವಾರದಲ್ಲಿ ಮಾಸ್ಟರ್ ಜೊತೆಗೆ ಅವರ ಕಂಟೆಸ್ಟೆಂಟ್ಗಳು ಪರ್ಫಾರ್ಮ್ ಮಾಡಿ ಆಗಿದೆ. ಹಾಗಾದರೆ ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ಯಾರು ಅಂತ ನೋಡುವ ಸಮಯ. ಅದನ್ನು ಡಿಸೈಡ್ ಮಾಡಿ ಅನೌನ್ಸ್ ಮಾಡೋದಕ್ಕೆ ವೇದಿಕೆಯಲ್ಲಿ ನಮ್ಮ ಸ್ಪಂದನ ವಾಹಿನಿಯ ಕ್ರಿಯೇಟಿವ್ ಟೀಮ್ ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಈ ಕರ್ನಾಟಕಸ್ ಬೆಸ್ಟ್ ಡಾನ್ಸರ್ಸ್ ರಿಯಾಲಿಟಿ ಶೋವನ್ನು ಕರ್ನಾಟಕಕ್ಕೆ ತಲುಪಿಸ್ತಾ ಇರುವಂತಹ ನಮ್ಮ ಕರಾವಳಿಯ ಹೆಮ್ಮೆಯ ವಾಹಿನಿ ಸ್ಪಂದನ ಟಿವಿಯ ಕ್ರಿಯೇಟಿವ್ ಟೀಮ್ ಸಂದೇಶನ ದಯವಿಟ್ಟು ವೇದಿಕೆ ಮೇಲೆ ಸ್ವಾಗತಿಸಿಕೊಳ್ಳೋದು. ಜೋರಾದ ಚಪ್ಪಾಳೆ ಬರಲಿ. ಜೋರಾದಂತಹ ಚಪ್ಪಾಳೆ ಮುಖಾಂತರ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಸಂದೇಶ್ ಬರಲಿ. ಜೋರಾದಂತಹ ಚಪ್ಪಾಳೆ. ಸೊ ಈ ಒಂದು ಮೆಡಲ್ ನಿಮ್ಮ ಕೈಯಲ್ಲಿ ಅನೌನ್ಸ್ಮೆಂಟ್ ನಾವು ಮಾಡ್ತೇವೆ. ಸೊ ಇವತ್ತಿನ ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ಹೋಗ್ತಾ ಇದ್ದೆ. ಹೋಗೋದಕ್ಕಿಂತ ಮುಂಚೆ ಇವತ್ತು ಸಂದೇಶ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಬಟ್ ನಮ್ಮ ಸ್ಪಂದನ ವಾಹಿನಿಯ ಟೆಕ್ನಿಕಲ್ ಟೀಮಲ್ಲಿ ಅವರಿದ್ದಾರೆ. ಅದಕ್ಕೆಲ್ಲದಕ್ಕಿಂತ ಹೆಚ್ಚು ಈ ಮೆಡಲ್ ಇವ್ರ ಕೈಯಿಂದ ಕೊಟ್ಟರೆ ತುಂಬ ವ್ಯಾಲ್ಯೂ ಅನಿಸುತ್ತೆ. ಯಾಕೆ ಅಂತ ಹೇಳಿದರೆ ಬೇಸಿಕಲಿ ಒನ್ ಆಫ್ ದಿ ಟಾಪ್ ಡಾನ್ಸರ್ ನಮ್ಮ ಕರಾವಳಿಯಲ್ಲಿ ನಮ್ಮ ಸಂದೇಶ್ ಈಗ ಟೆಕ್ನಿಕಲ್ ಟೀಮಲ್ಲಿ ವರ್ಕ್ ಮಾಡ್ತಾ ಇರ್ಬೋದು. ಒಂದು ಸ್ವಲ್ಪ ಟೈಮ್ ನಮ್ಮ ಕರಾವಳಿಯ ಎಲ್ಲ ನೃತ್ಯ ಸ್ಪರ್ಧೆಗಳಲ್ಲಿ ಬಹುಮಾನವನ್ನು ಗೆದ್ದಿರುವಂತಹ ತಂಡದ ವೆರಿ ಟ್ಯಾಲೆಂಟೆಡ್ ಲೀಡ್ ಡಾನ್ಸರ್ ಆ್ಯಂಡ್ ಕೊರಿಯೋಗ್ರಾಫರ್. ಸೊ ಎಸ್, ಅವರ ಬಗ್ಗೆ ಹೇಳ್ತಾ ಹೋದರೆ ತುಂಬ ಇದೆ. ಸೊ ಕಲಾವಿದರವರು ಕೂಡ ಅದೆಷ್ಟು ವೇದಿಕೆಗಳಲ್ಲಿ ಆ್ಯಕ್ಟ್ ಕೂಡ ಮಾಡಿದ್ದಾರೆ. ಸೊ ಈಗ ಈ ಒಂದು ಹೊತ್ತಿನಲ್ಲಿ ಹೋಗ್ತಾ ಇರುವಂತಹ ಈ ಒಂದು ವೀಕ್ನ ಬೆಸ್ಟ್ ಪರ್ಫಾರ್ಮರ್ ದಟ್ ಈಸ್ ಧನು ಆ್ಯಂಡ್ ಈಸ್ ಕೊರಿಯೋಗ್ರಾಫರ್. ಲೆಟ್ಸ್ ಗಿವ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲೋಸ್ ಟು ಧನು. ಧನು ಆ್ಯಂಡ್ ಅವರ ಕೊರಿಯೋಗ್ರಾಫರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಸೊ ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ಹೋಗ್ತಾ ಇದೆ ಚಿಕ್ಕಮಗಳೂರಿನ ಧನು ಆ್ಯಂಡ್ ಶಶಾಂಕ್ ಅವರಿಗೆ. ಕಂಗ್ರ್ಯಾಚುಲೇಷನ್ಸ್ ಬರಲಿ. ಜೋರಾದಂತಹ ಚಪ್ಪಾಳೆ. ಇಂಡಿಯನ್ ಮೈಕಲ್ ಜಾಕ್ಸನ್ ಪ್ರಭುದೇವ್ ಅವರ ಒಂದು ಜೂನಿಯರ್ ಆಗಿ ನಮ್ಮೆದುರಿಗೆ ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಕೊಟ್ಟು ಈ ವೀಕ್ನ ದಿ ಬೆಸ್ಟ್ ಪರ್ಫಾರ್ಮರ್ ಆಗಿ ನಮ್ಮ ಜೊತೆಗೆ ಹೊರಹೊಮ್ತಾ ಇರುವುದು ಧನು ಚಿಕ್ಕಮಗಳೂರು ಆ್ಯಂಡ್ ಅವರ ಕೊರಿಯೋಗ್ರಾಫರ್ಗೆ ಒಂದು ಜೋರಾದ ಚಪ್ಪಾಳೆ ಕರ್ನಾಟಕ ಎಲ್ಲರ ಕೈಗಳಿಂದ ಬರಲಿ. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ ಸಂದೇಶ್, ನಿಮ್ಮ ಸಹಕಾರ ಹೀಗೇನೇ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ನಿಶಾನ. ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಮೂಡಬಿದ್ರೆ ಹಾಗೆಯೇ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೆಮಿಫೈನಲ್. ಸೊ ಕೊರಿಯೋಗ್ರಾಫರ್ ಜೊತೆಗೆ ಅದ್ಭುತವಾದಂತಹ ನೃತ್ಯ ಪ್ರದರ್ಶನ ನಮ್ಮ ಕಂಟೆಸ್ಟೆಂಟ್ ಕೊಟ್ಟರು. ಇನ್ನು ಮುಂದಿನ ದಿನಗಳಲ್ಲಿ ಮುಂದಿನ ಎಪಿಸೋಡಲ್ಲಿ ಇನ್ನು ಉಳಿದ ಕಂಟೆಸ್ಟೆಂಟ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅನ್ನೋದು ನನಗೆಲ್ಲದಕ್ಕಿಂತ ಜಾಸ್ತಿ ಮತ್ತೆ ಈ ವಾರ ಮಾಸ್ಟರ್ಸ್ಗಳನ್ನು ಡಾನ್ಸ್ ಮಾಡೋದು ನೋಡಿ ಎಷ್ಟು ಖುಷಿ ಆಯಿತು. ಮುಂದಿನ ವಾರ ಡಾನ್ಸರ್ಸ್ಗಳು ಅವರ ಕಂಟೆಸ್ಟೆಂಟ್ ಜೊತೆಗೆ ಏನೆಲ್ಲ ಪರ್ಫಾರ್ಮೆನ್ಸ್ಗಳನ್ನು ಏನೆಲ್ಲ ಗಿಮ್ಮಿಕನ್ನು ಹೊತ್ಕೊಂಡು ಬರ್ತಾರೆ ಅಂತ ಕಾದು ನೋಡಬೇಕು. ಎಷ್ಟು ಜನರ ಲವ್ ಆಗುತ್ತೋ, ಎಷ್ಟು ಜನರ ಲವ್ ಬ್ರೇಕಪ್ ಆಗುತ್ತೋ ಗೊತ್ತಿಲ್ಲ. ಡ್ಯಾನ್ಸ್ ನೋಡಿ ನೋಡಿ ನಿಮಗೂ ಕೂಡ ಡ್ಯಾನ್ಸ್ ಮಾಡಬೇಕನ್ನುವಂತಹ ಫೀಲ್ ಹುಟ್ಟಿದೆ ಅಂತ ಖಂಡಿತ ನಮ್ಗೆ ಅರ್ಥ ಆಗ್ತಾ ಇದೆ. ಇವತ್ತು ಎಪಿಸೋಡ್ ನೆಕ್ಸ್ಟ್ ಎಪಿಸೋಡಲ್ಲಿ ಖಂಡಿತವಾಗ್ಲೂ ಕೂಡ ನೀವೆಲ್ಲರೂ ನಾಗರಾಜ್ ಅವರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಸ್ನೇಕ್ ಡ್ಯಾನ್ಸ್ ನೋಡ್ತೀರಾ. ಸೊ ಡೆಫಿನೆಟ್ಲಿ ನಾಗರಾಜ್ ಅವರ ಕಡೆಯಿಂದ ಸ್ನೇಕ್ ಡ್ಯಾನ್ಸ್ ಇರುತ್ತೆ. ಸೊ ಇಲ್ಲ ಇಲ್ಲ ನಾನು ಬರಬೇಕಿದ್ರೆ ಇಲ್ಲ ಆಲ್ಮೋಸ್ಟ್ ನನ್ನೆಲ್ಲ ಡಾನ್ಸರ್ಸ್ಗಳು ನಾನು ನೋಡಿದ್ದಾರೆ. ಮತ್ತೆ ನಾನು ಡಾನ್ಸ್ ಮಾಡಿದರೆ ಅವ್ರ ಪಾಪ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇಲ್ಲ, ಹಾರ್ಟನ್ನು ಗಟ್ಟಿಯಾಗಿ ಇಟ್ಕೊಳ್ತಾರೆ. ಸೊ ನಮ್ಮಲ್ಲಿ ಮೂಡಬಿದ್ರೆಯಲ್ಲಿ ಹಾಸ್ಪಿಟಲ್ಸ್ ತುಂಬಾ ಇದೆ. ವಿ ಆರ್ ವೆರಿ ಫೇಮಸ್ ಫಾರ್ ದ್ಯಾಟ್, ಡೋಂಟ್ ವರಿ. ಓಕೆ, ಸೊ ಇವತ್ತಿನ ಎಪಿಸೋಡನ್ನು ಎಂಡ್ ಮಾಡುವಂಥ ಹೊತ್ತು ಮುಂದಿನ ಎಪಿಸೋಡ್ನಲ್ಲಿ ಮುಂದಿನ ಸ್ಪರ್ಧಿಗಳ ಜೊತೆಗೆ ನಾವು ಇಬ್ಬರು ಬರ್ತೇವೆ. ನೀವೆಲ್ಲರೂ ಕೂಡ ಬನ್ನಿ ಅಂತ ಹೇಳ್ತಾ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.